ಇವತ್ತು ನಾನು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್ ತಂದಿದ್ದೇನೆ. ಅದು ಏನಂದ್ರೆ ಜೋಲೋ ಚಿಪ್ಸ್. ರೆಡಿ 1 2 3 ತಿಂದಿನ ಗ್ಯಾರಂಟಿ ಬಲ್ಪ ಶಿವರಿಂಗ್ ಆಗ್ತಿಲ್ಲ. ತುಗ ನೀರು ಕೊರು ಸೋಪುಗ ನಾನು ಮೊದಲೇ ಹೇಳಿದ್ದೇನೆ, ಮಕ್ಕಳಿಗೆ ಎದೆ ಉರಿತದೆ. ದಯವಿಟ್ಟು ಟ್ರೈ ಮಾಡಬೇಡಿ ಇದನ್ನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಡ್ಲಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಿಮಗೆ ಮೊದಲೇ ಗೊತ್ತಿರ್ಬೋದು, ತಮ್ನೇಲ್ ಮತ್ತು ಟೈಟಲಲ್ಲಿ ನೋಡಿ ಗೊತ್ತಿರ್ಬೋದು ನಿಮಗೆ ಟಾಪಿಕ್ ಏನು ಅಂತ ಹೇಳಿ. ಎಸ್, ಯು ಆರ್ ರೈಟ್. ಇವತ್ತು ನಾನು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್ ತಂದಿದ್ದೇನೆ. ಅದು ಏನಂದರೆ ಜೋಲೋ ಚಿಪ್ಸ್. ಹೆಚ್ಚಿನವರಿಗೆ ಗೊತ್ತಿದೆ, ಹೆಚ್ಚಿನವರಿಗೆ ಗೊತ್ತಿಲ್ಲ. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೇನೆ. ಮಕ್ಕಳು ದಯಮಾಡಿ ಇದನ್ನು ಟ್ರೈ ಮಾಡಬೇಡಿ ಮನೆಯಲ್ಲಿ, ಯಾಕಂದರೆ ತುಂಬ ಬಹಳ ಖಾರವಾದ ಒಂದು ಚಿಪ್ಸ್. ಅದೇನಂದರೆ ನೋಡಿ, ಇದು ಜೋಲೋ ಚಿಪ್ಸ್ ಅಂತ ಹೇಳಿ, ಇದು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡುವಂಥ ಚಿಪ್ಸ್. ಇದಕ್ಕೆ ಒಂದು ಚಿಪ್ಸಿಗೆ ನಾನು ಇದನ್ನು ಬಿಡಿಸಿ ತೋರಿಸ್ತೇನೆ ನೋಡಿ. ಈ ಒಂದು ಚಿಪ್ಸಿಗೆ 200 ರುಪೀಸ್ ಬೀಳ್ತದೆ. ಮತ್ತು ಇದರಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ, ಪ್ರೆಗ್ನೆಂಟ್ನವರು ತಿನ್ನಬಾರ್ದು, ಮತ್ತು ಮಕ್ಕಳು ತಿನ್ನಬಾರ್ದು, ಮತ್ತು ಯಾರಿಗೆ ಎಲರ್ಜಿಕ್ ಸ್ಪೈಸಿ ಫುಡ್ಡಲ್ಲಿ ಎಲರ್ಜಿಕ್ ಇರ್ತದೆ ಅವರು ತಿನ್ನಬಾರ್ದು ಅಂತ ಹೇಳಿ ಮೊದಲೇ ಇದರಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಬಹಳ ಜಾಗ್ರತೆಯಿಂದ, ಯಾರಿಗೆ ಖಾರ ಆಗ್ತದೆ ನೋಡಿ ಅವರೇ ಯೂಸ್ ಮಾಡಿ, ಅಲ್ಲದೆ ಖಾರ ಆಗದಿಲ್ಲದವರು ದಯವಿಟ್ಟು ಯೂಸ್ ಮಾಡಬೇಡಿ. ಯಾಕಂದರೆ ಅಷ್ಟು ನನಗೆ ಅಂದರೆ ಚಾಲೆಂಜಿಗೋಸ್ಕರ ನಾನು ಮಾಡ್ತಾಯಿದ್ದೇನೆ. ಯಾಕಂದರೆ ಜೋಲೋ ಚಿಪ್ಸ್ ಚಾಲೆಂಜ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಟಾಪಿಕ್. ಸೊ ನಾನು ಯಾವುದನ್ನು ಸಹ ಒಂದು ಚಾಲೆಂಜನ್ನು ಅದು ಖಂಡಿತವಾಗ್ಲೂ ನಾನು ಎಕ್ಸೆಪ್ಟ್ ಮಾಡಿ ಅದನ್ನು ಫೇಸ್ ಮಾಡ್ತೀನಿ. ಸೊ ನಾನು ಇವತ್ತು ಜೋಲೋ ಚಿಪ್ಸಿದು ಚಾಲೆಂಜ್ ನಾನು ಎಕ್ಸೆಪ್ಟ್ ಮಾಡಿದ್ದೇನೆ. ನನ್ನ ಫ್ರೆಂಡ್ಸಿನವರೊಂದು ಚಾಲೆಂಜ್ ಹಾಕಿದರು, ಜೋಲೋ ಚಿಪ್ಸಿದು ಚಾಲೆಂಜ್ ಮಾಡಿ ಮೇಡಮ್ ಅಂತ ಹೇಳಿ. ಸೊ ಅವರು ಚಾಲೆಂಜ್ ಮಾಡುವಾಗ ಅದನ್ನು ಎಕ್ಸೆಪ್ಟ್ ಮಾಡಬೇಕು ನಾವು. ಹಾಗಾಗಿ ನಾನು ಇವತ್ತೊಂದು ಜೋಲೋ ಚಿಪ್ಸಿದು ಚಾಲೆಂಜ್ ಮಾಡ್ತಾಯಿದ್ದೇನೆ. ಸೊ ನಾವು ಇದರಲ್ಲಿ ಪಾರ್ಟಿಸಿಪೇಟ್ 3 ಮಾಡ್ತಿದ್ದೇವೆ. ಒಂದು ನಾನು, ನನ್ನ 2 ಮಕ್ಕಳು ಮಾಡ್ತಿದ್ದಾರೆ. ಸೊ ಯಾರು ಮೊದಲು ಖಾರ ತಡಿಲಿಕ್ಕೆ ಆಗದಿ ಇದು ಮಾಡ್ತಾರೆ ನೋಡಿ, ಅವರು ಔಟ್ ಅಂತ ಅರ್ಥ. ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ, ನನ್ನದು ಅತ್ತೆ ಮಗಳು ಬಂದಿದ್ದಾಳೆ. ಅವತ್ತು ನನ್ನದು ವೀಡಿಯೋ ಯಾರೆಲ್ಲ ಆ ವಿಡಿಯೋ ನೋಡಲಿಲ್ಲ ನೋಡಿ, ಅವರು ದಯವಿಟ್ಟು ಆ ವಿಡಿಯೋ ನೋಡಿ. ನನ್ನ ಅತ್ತೆ ಮಗಳು ಕೂಡ ಬಂದಿದ್ದಾಳೆ. ಸೊ ನಾನು ಅದಕ್ಕೋಸ್ಕರ ಕರೆದಿದ್ದೆ ಅವಳಿಗೆ. ಇಲ್ಲಿಗೆ ಒಂದು ಇದಕ್ಕೆ ಸೀಮಂತ್ ಅಂತ ಹೇಳ್ತಾರಲ್ಲ, ಸೀಮಂತಕ್ಕೆ ಬಂದಿದ್ದಾಳೆ. ಹಾಗೆ ಅಲ್ಲಿಗೆ ನಮ್ಮ ಮನೆ ಹತ್ರನೇ ಅದು ಫಂಕ್ಷನ್ ಕೂಡ. ಹಾಗೆ ಬಂದವಳು ಇಲ್ಲಿಗೆ ಬಂದಿದ್ದಾಳೆ. ನಾನು ಅವಳಿಗೆ ಹೇಳಿದ್ದೇನೆ ತಿನ್ನಂತ ಹೇಳಿ. ಅವಳು ಹೇಳ್ತಿದ್ದಾಳೆ, ನನಗೆ ನಾಳೆ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟು, ಇದು ತಿಂದು ಮತ್ತು ನಾಳೆ ಇದಕ್ಕೆ ಹೋಗಲಿಕ್ಕೆ ಆಗ್ಬೋದಂತ ಹೇಳಿ. ಸೊ ಅವಳು ಟ್ರೈ ಮಾಡ್ತಿಲ್ಲ. ಸೊ ನಾವು 3 ಟ್ರೈ ಮಾಡ್ತಿದ್ದೇವೆ. ಸೊ without wasting any time, let's start. ನೋಡಿ, ನಾನೀಗ ಇದನ್ನು ಓಪನ್ ಮಾಡಿ ತೋರಿಸ್ತಿದ್ದೇನೆ ನೋಡಿ. ಇದನ್ನು ನೋಡುವಾಗಲೇ ಹೆದರಿಕೆ ಆಗ್ತಾ ಉಂಟು ನೋಡಿ. ಇದು ನೋಡುವಾಗಲೇ ನೋಡಿ, ಇದು ಬಹಳ ಡೇಂಜರಸ್ ಆಗಿ ಕಾಣ್ತಾ ಉಂಟು. ಸೊ ದಯವಿಟ್ಟು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮಕ್ಕಳು ಯಾರು ಸಹ ಟ್ರೈ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಅದು ಚಿಪ್ಸಲ್ಲಿ ಅದರಲ್ಲಿ ಬರೆದಿದ್ದಾರೆ, ಚಿಪ್ಸ್ ಯೂಸ್ ಮಾಡಿದ ನಂತರ ಅದನ್ನು ಇದರಲ್ಲಿ ಸೋಪಲ್ಲಿ ವಾಶ್ ಮಾಡಬೇಕಂತ ಹೇಳಿದ್ದಾರೆ. ಯಾಕಂದರೆ ಐಸ್ ಅಂಡರ್ಗೆಲ್ಲ ಹೋದರೆ ಉರಿಯಲ್ಲಿ ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ನಾವೀಗ ಸ್ಟಾರ್ಟ್ ಮಾಡ್ತಿದ್ದೇವೆ ನೋಡಿ. ಈಗ ನೋಡಿ, ನಾನು ಓಪನ್ ಮಾಡ್ತಿದ್ದೇನೆ ನೋಡಿ. ಒಂದೇ ಚಿಪ್ಸ್, ಖಾಲಿ ಒಂದು ಚಿಪ್ಸಲ್ಲಿ ಎಷ್ಟು ಇದುಂಟಂತ ಈಗ ಪವರ್ ಇದೆ ಅಂತ ನೋಡಬೇಕು. ಇದು ಓಪನ್ ಹೇಗೆ ಮಾಡೋದಾ? ಚೂರು ಬಾಯಿಗೆ ಹೋಗುವಾಗಲೇ ಖಾರ ಆಯಿತು ನನಗೆ. ಅವಸ್ಥೆ ಹೇಗಿರ್ಬೋದು ಅಂತ ಗೊತ್ತಿಲ್ಲ. ಈಗ ಘಾಟು ಹೊಡಿತುಂಟು, 2 ತುಂಡಾಗಿದೆ. ರಾಮದೇವರೇ ನೋಡಿ, ಅದು ಕಟ್ಟಾಗಿದೆ. ಈಗ ಕಟ್ಟಾಗಿದೆ ನೋಡಿ. ಈಗ ನೋಡಿ, ಸ್ಟಾರ್ಟ್ ಮಾಡ್ತಿದ್ದೇನೆ, ನೋಡುವ ಹೇಗೆ ಅಂತೇಳಿ. ರೆಡಿ 1 2 3
ಫಸ್ಟ್ ಬಾಯಿಗೆ ಹಾಕೋಗ್ಲಿ ಖಾರ ಉಂಟು. ಖಾರ ಉಂಡು. ನಾನು ಲಿಪ್ಸಿಗೆ ಟಚ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಮೇಕಪ್ ಎಲ್ಲ ಎಂತ ಹಾಕಲಿಲ್ಲ ಇವತ್ತು, ಲಿಪ್ಸ್ಟಿಕ್ ಸಹ ಹಾಕಲಿಲ್ಲ. ಯಾಕಂದರೆ ನನಗೆ ನ್ಯಾಚುರಲ್ ನೋಡಲಿಕ್ಕೆ ಬೇಕು. ತಿಂದೆ, ಒಂದು ಬೈಟ್ ತಿಂದೆ, ನೋಡುವ. ಲಿಪ್ಸಿಗೆ ಟಚ್ ಮಾಡ್ತಾ ಇಲ್ಲ. ಕಾರಣ ಲಿಪ್ಸಿಗೆ ಟಚ್ ಬಂದ. ಖಾರ 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 ಉಂಟು. ಅಬ್ಬೋ ತುಕ ತುಕ ಏತು ಖಾರ ಬಂದುಕ ಲಿಪ್ಸಿಗೆ. ಅಬ್ಬಾ ಏಮ ತಿಂದಿನ ಗ್ಯಾರಂಟಿ ಬಲಿಪ. ಅಬ್ಬಾ ನೋಡುವ, ನಾನು ಮಾಡ್ತಾ ಇದ್ದೇನೆ. ಒಬ್ಬಾ ಕುಡಲ ಒಂದು ತೂಕ ಏನು ಹೇಳು ಮಕ್ಕಳು ತಿನ್ಬೇಕು. ಖಾರ ಖಾರ ಲಿಪ್ಸಿಗೆ ಟಚ್ ಅಣ್ಣ, ಕಣ್ಣಲ್ಲಿ ನೀರು ಬರ್ತು ನೀವು. ಅಬ್ಬಾ ಅಬ್ಬಾ ಭಯಂಕರ ಖಾರ ಉಂಡು. ಅಪ್ಪ ಖಾರ ಉಂಡುದಿ ಎಡ್ಡೆ ಮುಂಚೆ ಬಾಡ್ಲಕೊಂಡು ರಡ್ಡು ಬೈಟ್ ತಿಂದೆ. ಕುಂಬರೊಂದು ತುಲ ಅರ್ಧ ಉಂಡು ಹೆಂಗೆ ಕಾಪುಜಿ ಬೋಡ ಒಂದು. ಅದ ನನಗೆ ಆಗ್ತಾ ಇಲ್ಲ, ಖಾರ ಆಗ್ತಾ ಉಂಟು, ಕಣ್ಣಲ್ಲೆಲ್ಲ ನೀರು ಬರ್ತಾ ಉಂಟು ನೋಡಿ. ಶಿವರಿಂಗ್ ಆಗ್ತಾ ಉಂಟು ಬಾಡಿ. ಇದನ್ನು ನಕ್ಕಲಿಕ್ಕೆ ಇಲ್ಲದಿದ್ದರೆ ನಾನು ನಗ್ತೈತಿ, ಆ್ಯಸಿಡಿಟಿ ಆದಾಗೆ ಆಗ್ತದೆ. ಅಬ್ಬಾ ಇಲ್ಲ ತಿಗಲೆ ಪೊತ್ತುನು, ಕಣ್ಣಲ್ಲಿ ನೀರು ತಡಿಲಿಕ್ಕೆ ಆಗ್ತಿಲ್ಲ. ಬಾ ನೆಕ್ಸ್ಟ್ ನಿನ್ನ ಮನ್ಪು. ಬಾ ಅವಲೇ ತಿಗಲ ಪೊತ್ತೊಂದುಂಡು ಬೇರೆ ತುಗ ನೀರು ಕೊರು ತಿಗಲ ಪೊತ್ತುಂಡು. ನೋಡಿ ನನಗೆ ಆಗಲಿಲ್ಲ, ಎರಡೇ ಬೈಟಲ್ಲಿ ನಾನು ಸ್ಟಾಪ್ ಮಾಡಿದ್ದೆ ನೋಡಿ. ಇಷ್ಟುಂಟು ಇಷ್ಟುಂಟು ಬಿಜ್ಜು ಈ ಮನ್ಪು ನೆಕ್ಸ್ಟ್ ದಾ ಬಾ ಮೂಗಲ್ಲೆಲ್ಲ ಬರ್ತುಂಟು ನೋಡಿ. ನೋಡಿ ಫ್ರೆಂಡ್ಸ್, ನಾನು ಅದಕ್ಕೋಸ್ಕರ ಲಿಪ್ಸ್ಟಿಕ್ ಎಲ್ಲ ಹಾಕಲಿಲ್ಲ, ಯಾಕಂದರೆ ನ್ಯಾಚುರಲ್ ಬರಬೇಕಂತೇಳಿ. ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ, ಅಂದರೆ ಎದೆ ಉರಿ ಬರ್ತಾ ಉಂಟು ನೋಡಿ. ಇಲ್ಲದಿದ್ದರೆ ನಾವು ತಿಂದರೆ ಇದು ಒಂದು ಇದು ಮಾಡ್ತೇವಲ್ಲ ನೀರಲ್ಲಿ ಅಲ್ಲ, ನಾವು ನಗ್ತೇವಲ್ಲ, ಇದನ್ನು ನಕ್ಕಲಿಕ್ಕೆ ಸಾಗಲಿಕ್ಕೆಲ್ಲ ನೋಡಿ ಕೈಯಲ್ಲಿ ಇದಾಗಿದೆ. ಸೋಪುಗನ ಬಲೆ ತಡೆಯಲಿಕ್ಕೆ ಆಗ್ತಾಯಿಲ್ಲ ನೋಡಿ. ಲಿಪ್ಸ್ ನೋಡಿ ನ್ಯಾಚುರಲ್ ಆಗಿ, ನಾನು ಅದಕ್ಕೋಸ್ಕರ ಲಿಪ್ಸ್ಟಿಕ್ ಹಾಕಲಿಲ್ಲ ನೋಡಿ. ಕೆಂಪಾತನು ತನ್ನತಿಗೆ ತುಲ ಕೆಂಪಾತೀನಿ, ನಾನು ಅದಕ್ಕೋಸ್ಕರ ಲಿಪ್ಸ್ಟಿಕ್ ಹಾಕಲಿಲ್ಲ. ಉರಿ ತಡಿಲಿಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದೇನೆ ಮಕ್ಕಳಿಗೆ ಟ್ರೈ ಮಾಡಿ. ಇವಳದ್ದು ರಿಯಾಕ್ಷನ್ ನೋಡಿ, ಇವಳಿಗೆ ನಾನು ಕೇಳಿದೆ, ಇವಳು ಬೇಡ ಅಂತ ಹೇಳಿದ್ಲು, ಅದನ್ನು ನೋಡಿ ಬೇಡ ಅಂತ ಹೇಳಿದಾಳೆ. ಅಂದರೆ ಅದು ಲಿಪ್ಸ್ ನೋಡಿ, ನನ್ನದು ಲಿಪ್ಸ್ಟಿಕ್ ತೆಗೆದಿದ್ದೇನೆ, ಅದಕ್ಕೋಸ್ಕರ ಲಿಪ್ಸ್ಟಿಕ್ ತೆಗೆದಿದ್ದೆ ನಾನು. ಅಂದರೆ ಕಣ್ಣಲ್ಲೆಲ್ಲ ನೀರು ಬರ್ತುಂಟು, ಎದೆ ಉರಿತದೆ. ಆ್ಯಸಿಡಿಟಿ ಅವರು ದಯವಿಟ್ಟು ಟ್ರೈ ಮಾಡಬೇಡಿ ಇದನ್ನು. ಈಗ ನನ್ನ ಮಕ್ಕಳ ಸರದಿ ನೋಡುವ, ಮಕ್ಕಳು ಹೇಗೆ ತಿಂತಾರೆ ನೋಡುವ. ಮಕ್ಕಳು ಕೂತ್ಕೊಂಡಿದ್ದಾರೆ ಈಗ. ಮಕ್ಕಳದು ಈಗ ರಿಯಾಕ್ಷನ್ ನೋಡುವ ಹೇಗೆ ಅಂತೇಳಿ.
ನನಗೆ ಆಗ್ತಾನಿಲ್ಲ ಬಾಯಲ್ಲಿ. ಲಿಪ್ಸು ಓಪನ್ ಅಂತ ತಿನ್ನೆ ನೋಡಿ, ಇವರು ತಿಂತಾರೆ. ಲಿಪ್ಸು ಓಪನ್ ಅಂತದೇನಿಲ್ಲ. ನಕ್ಕೋಚಿ ನಕ್ಕೋಚಿ ಕಾರುಡು ಆಪುಜಿ. ಅಗ್ಗಿ 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 ಅಗ್ಗಿ. ತುಲ ಇಜ್ಜ ಕಾರ ಅಜ್ಜ ಸರಿಯಾಗಿ ಹಬ್ಬ ಹೆಂಗೆ ಸೈಸರ ಒಂದಿಜಿ ಬಂಜಿ ಪುರ ಜಾಲೆ ಬರೋನುಂಡು. ಲಿಪ್ಸ್ ಟಚ್ ಮನ್ಪೋಚಿ. ಲಿಪ್ಸ್ ಟಚ್ ಮನ್ಪೋಚಿ. ಅಗ್ಗಿಲಿ ಅಗ್ಗಿಲಿ ಅಗ್ಗಿಲಿ. ಎಂಚುಂಡು ರಿಯಾಕ್ಷನ್? ಅಗ್ಗಿ ಅಗ್ಗಿ. ನಾನು ಸರಿ ತಿಂದಿದ್ದೇನೆ, ಬೈಟ್ ಮಾಡಿದ್ದೀನಿ. ಇವನಿಗೆ ಕಾರಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಗಡ್ಡೆ ಮುಂಚೆ ಪೂರ ಪಾಡ್ದಿರ ಅಂದು ಮಾರ ಇದು ಆಂಡ ಈ ಔಟ ತುಕ ಇಂಬೆ ಇತ್ತು ತಿನ್ಪೆ ತುಕ. ಲಿಪ್ಸ್ಗೆ ಟಚ್ ಮಾಡ್ಕೋಚಿ ಭಯಂಕರ ಉರಿ ಉಂಡು ನೋಡಿ. ಇವನ ರಿಯಾಕ್ಷನ್ ನೋಡಿ. ಇವನ ಅರ್ಧದಿಂದೆ ಹೋಯ್ತು ಅದು ಔಟ್. ಇವನ್ ನೀರು ಕುಡಿತಿಲ್ಲ ನೋಡುವ ಹೇಗೆ ಟ್ರೈ ಮಾಡ್ತಾ ಇದ್ದೆ ನಾನು. ನಕ್ಕೋಚಿ ಮಾರಯ್ಯ ಭಯಂಕರ ಉಂಡು. ಎಂಕು ನನ್ನಲ್ಲ ಪೋತುಜಿ ಖಾರ. ನಾನು ಸರಿ ತಿಂತೀನತ್ತ ಮಾರಿದ್ದೆ ದಾಲ ಎಫೆಕ್ಟ್ ಅವನಿಜ್ಜಿನ ಮೂಂಕು ಆಂಡ ಖಾಲಿಯಾ ಕಣ್ಣಿಟ್ಟು ನೀರು ಬೈದಿನಿ ಅನ್ನ. ನಾನು ಇವರಿಗಂತ ಹೇಳಿ 3 ಬೈಟ್ ಇಟ್ಟಿದ್ದೆ. ಅದರಲ್ಲಿ ಅದು ಮೊನ್ನೆ ಧರಿಸಿದ್ದೇನೆ. ಇದು ನನಗೆ ಮಾತ್ರ ಸಹಿಸ್ಲಿಕ್ಕೆ ಆಗ್ತಿಲ್ಲ. 3 ದಿನ ಬೇಕಂತ ಇನ್ನು ಇದು ಹೋಗಲಿಕ್ಕೆ. ಅಷ್ಟು ನೋಡಿ ನ್ಯಾಚುರಲ್ ಆಗಿ ಲಿಪ್ಸ್ ನೋಡಿ ನನ್ನದು. ನಾನು ಅದಕ್ಕೋಸ್ಕರ ಲಿಪ್ಸ್ಟಿಕ್ ಹಾಕ್ಲಿಕ್ಕಿಲ್ಲ ನೋಡಿ. ಖಾರ ಹೇಗಿರ್ಬೋದು ಒಂದು ಕೈ ಒಂದು ಮನ್ಪು ವಾಶ್ ಮನ್ಪು ನೆಟ್ಟು ಸಹಿಸ್ಲಿಕ್ಕೆ ಆಗ್ತಿಲ್ಲ ನೋಡಿ. ನನಗೆ ಇನ್ನು ಆ್ಯಸಿಡಿಟಿ ಎಲ್ಲ ಇದ್ದವರಿಗೆ ಖಂಡಿತ ಆಗಲಿಕ್ಕಿಲ್ಲ. ಯಾಕಂದರೆ ಎದೆ ಉರಿತಾ ಉಂಟು ಅಷ್ಟು. ಯಾಕಂದರೆ ನಾನು ಟ್ರೈ ಮಾಡಿದ್ದೆ. ಅಂದರೆ ನನಗೆ ಖಾರ ಅಂದರೆ ತುಂಬ ಇಷ್ಟ ನಿಜವಾಗ್ಲೂ. ಆದರೆ ಇದು ತಡಿಲಿಕ್ಕೆ ಆಗ್ತಾ ಇಲ್ಲ. ಯಾರಾದರೂ ಚಾಲೆಂಜ್ ಅಕ್ಸೆಪ್ಟ್ ಮಾಡೋರಿದ್ದರೆ, ನಿಮಗೆ ಯಾರಾದರೂ ಚಾಲೆಂಜ್ ಮಾಡೋರಿದ್ದರೆ ನೀವು ಮಾಡಿ ನೋಡಿ ಅದು ಹೇಗೆ ಆಗ್ತದೆ ನೋಡಿ. ಯಾಕಂದರೆ ನನಗೆ ಎಲ್ಲೆಲ್ಲ ನೀರು ಬರ್ತದೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಅವಳದು ರಿಯಾಕ್ಷನ್ ನೋಡಿ. ಅವಳು ಮೊದಲೇ ಹೇಳಿದ್ಲು, ಕೇಳುವಾಗ ಹೇಳಿದ್ಲು ಬೇಡ ಅಂತೇಳಿ. ಮಾತ್ರ ತುಂಬ ಖುಷಿ ಆಯಿತು. ಯಾಕಂದರೆ ಚಾಲೆಂಜ್ ಅಂತ ಹೇಳುವಾಗ ನನಗೆ ಇಷ್ಟನೇ. ಅಂದರೆ ಹಾಗೆ ಅದಕ್ಕೆ ಇವಳು ಹೇಳಿದ್ಲು ಬೇಡ, ನನಗೆ ನಾಳೆ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟಂತ ಹೇಳಿ ನೋಡಿ. ಅವಳದು ಲಿಪ್ಸ್ಟಿಕ್ ನನ್ನದು ನ್ಯಾಚುರಲ್ ಮಾಡಿ ನೋಡಿ. ನನ್ನದು ಲಿಪ್ಸಿದ ಅವಸ್ಥೆ ನೋಡಿ. ಖಾರದಲ್ಲಿ ತಡಿಲಿಕ್ಕೆ ಆಗ್ತಾಯಿಲ್ಲ. ನಾನು ಇದು ನೀರು ಕುಡಿದೆ. ನೀರು ನೋಡಿ ಮೂಗಲ್ಲಿ ಇನ್ನು ಸಹ ಇಳಿತಾ ಉಂಟು. ಖಾರ ಯಾವ ಟೈಪ್ ಇರ್ಬೋದು ಹೇಳಿ. ಅದಕ್ಕೋಸ್ಕರ ಅದರಲ್ಲಿ ಆ ಪ್ಯಾಕೆಟಲ್ಲಿ ಬರೆದಿದ್ದಾರೆ, ವಾರ್ನಿಂಗ್ ಹಾಕಿದ್ದಾರೆ. ಇದನ್ನು ದಯಮಾಡಿ ಪ್ರೆಗ್ನೆಂಟ್ನವರು ತಿನ್ನಬಾರ್ದು ಇದನ್ನು. ಕೆಲವರಿಗೆ ಖಾರ ಇಷ್ಟ ಅಂತ ಹೇಳಿ ಕೆಲವರು ಟ್ರೈ ಮಾಡ್ತಾರೆ. ದಯವಿಟ್ಟು ಪ್ರೆಗ್ನೆಂಟ್ನವರು ತಿನ್ನಬಾರ್ದು. ಮಕ್ಕಳಿಗಂತೂ ಕೊಡಲೇಬೇಡಿ. ಯಾಕಂದರೆ ಖಾರ ತಡಿಲಿಕ್ಕೆ ಆಗೋದಿಲ್ಲ ನೋಡಿ ಇವರು. ಯಾಕಂದರೆ ನಾನೇ 1-2 ತಿಂದಿದ್ದೇನೆ, ಕಟ್ ಪೀಸ್ ಆದದ್ದು ತಿಂದಿದ್ದೇನೆ. ಇವರಿಗೆ ಸ್ವಲ್ಪ ಉಳಿದಿದ್ದದು, ಹಾಗಾಗಿ ಅವನಿಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ. ಆದರೆ ಅವನು ನಕ್ಕೋಚವು ಅಷ್ಟು ಅದು ತಡಿಲಿಕ್ಕೆ ಆಗ್ತಿಲ್ಲ ನೋಡಿ. ಹಾಗೆ ಇವಳು ಸಹ ಇವತ್ತು ಬಂದಿದ್ದಾಳೆ. ಖುಷಿ ಆಯಿತು ನನಗೆ. ಅವತ್ತಿನ ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ನಮ್ಮದು ಗದ್ದೆಯಲ್ಲಿ ಒಂದು ದಿನ ಅಂತ ಹೇಳಿ ಅದರಲ್ಲಿ ಸಹ ಇದ್ಲು ಇವಳು. ಮತ್ತು ಇನ್ನೊಂದು ದಿವಸ ಕೃಷ್ಣಾಷ್ಟಮಿ ದಿವಸ ಟೈಮಲ್ಲಿ ಸಹ ಬಂದಿದ್ಲು ನೋಡಿ. ಫ್ರೆಂಡ್ಸ್, ಈಗ ಇವನು ನೆಕ್ತಾ ಇದ್ದಾನೆ. ಈಗ ನೋಡು ಅದರಲ್ಲಿ ಇದೆಲ್ಲ ಇದೆ ನೋಡಿ ಪೌಡರ್. ನಾನು ನೆಕ್ಬೇಡ ಅಂತ ಹೇಳುವಾಗ ಕೂಡ ನೆಕ್ತಾ ಇದ್ದಾನೆ. ನೋಡು ಇವನದು ರಿಯಾಕ್ಷನ್ ಹೇಗೆ ಅಂತೇಳಿ. ಖಾರ ಇವನಿಗೆ ಖಾರ ಇಲ್ಲ ಅಂತ ಹೇಳ್ತಾನೆ ಇವನು. ಯಾಕಂದರೆ ಇವನಿಗೆ ಅಷ್ಟು ಬರಲಿಲ್ಲ. ಎಂಕ್ ತುಪ್ಪ. ಯಾಕಂದರೆ ಇವನಿಗೆ ಸಣ್ಣ ಪೀಸ್ ಉಳ್ದದು. ನಾನಂದರೆ ಭಯಂಕರ ಸ್ಪಿರಿಟಲ್ಲಿ ಮಾತನಾಡಿ 2 ಪೀಸ್ ತಿಂದಿದ್ದೇನೆ. ಇನ್ನೊಂದು ಇದಕ್ಕೆ 3 ದಿವಸ ಬೇಕಂತ ಮೋಷನ್ ಎಲ್ಲ ಹೋಗ್ಲಿಕ್ಕೆಲ್ಲ. ಅಂದರೆ ಅಷ್ಟು ಡೆಡ್ಲಿ ಖಾರ ಇದೆ. ಅದು ತಡಿಲಿಕ್ಕೇ ಆಗೋದಿಲ್ಲ. ಇಲ್ಲೆಲ್ಲ ಎದೆ ಎಲ್ಲ ಇನ್ನೂ ಸಹ ಉರಿತಾ ಉಂಟು ನನಗೆ.
ಹಾಗಾಗಿ ನೀರು ಸಹ ಕುಡ್ದೆ, ನಾನು ಹಾಲೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ ಅದಕ್ಕೋಸ್ಕರ. ಸೊ ಹಾಗಾಗಿ ನೀವು ಸಹ ಟ್ರೈ ಮಾಡಿ ನೋಡಿ, ಇದು ಒಳ್ಳೆ ಒಂದು ಕಾಂಟೆಂಟ್. ಸೊ ಟ್ರೈ ಮಾಡಿ, ದಯವಿಟ್ಟು ಟ್ರೈ ಮಾಡಬೇಡಿ ಇದನ್ನು. ಆ್ಯಕ್ಚುಲಿ ಏನು ಗೊತ್ತಾ, ಅದರಲ್ಲಿ ಒಂದು ಚಿಪ್ಸಲ್ಲಿ ಒಂದು ದೊಡ್ಡದೊಂದು ಪೀಸ್ ಬರ್ತದೆ. ಅದಂದರೆ ನಾನು ಲಾಸ್ಟ್ ವೀಕಲ್ಲಿ ಆನ್ಲೈನಲ್ಲಿ ತರಿಸಿದ್ದೇನೆ, ಯಾಕಂದರೆ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ. ಹಾಗಾಗಿ ನಾವು ಹಸ್ಬೆಂಡ್ ಬರಲಿಕ್ಕೋಸ್ಕರ ಕೂಡ ವೆಯ್ಟ್ ಮಾಡ್ತಿದ್ದೆವು. ಆದರೆ ಅವರ ಹಸ್ಬೆಂಡ್ ಇವತ್ತು ನೈಟ್ ಬರ್ತಿದ್ದಾರೆ. ಸೊ ನನ್ನ ಕಸಿನ್ ಹೇಗೂ ಬಂದಿರಲಿಲ್ಲ, ಹಾಗಾಗಿ ಅವಳೊಟ್ಟಿಗೆ ಮಾಡು ಅಂತೇಳಿ ನಾವು ಡಿಸೈಡ್ ಮಾಡಿದ್ದು. ಹಾಗೆ ಅದರ ನಂತರ ನನ್ನ ಮಗ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದ, ನೀವು ಸಣ್ಣ ಬೈಟ್ ತಿನ್ನುವಾಗಲೇ ನಿಮಗೆ ಖಾರ ಆಗ್ತದೆ ಅಂತೇಳಿ. ನಾನು ಅದರಲ್ಲಿ ಹೇಳ್ತಿದ್ದೇನೆ 2 ಬೈಟ್ ತಿನ್ನೋದಂತೇಳಿ. 2 ಬೈಟಲ್ಲ, ಏತು ತಿಂತೆ, 3 ಬೈಟ್ ತಿಂದಿದ್ದೇನೆ. ಗೊತ್ತೇ ಆಗಲಿಲ್ಲ ನನಗೆ. ಅದರಲ್ಲಿ ಖಾರದಲ್ಲಿ ಮೈಂಡ್ ಕೂಡ ವರ್ಕ್ ಆಗೋದಿಲ್ಲ, ಏನು ಮಾತನಾಡ್ತೇವೆ ಅಂತಲೇ ಗೊತ್ತಾಗೋದಿಲ್ಲ. ನನಗೆ ಒಂದು 30 ಮಿನಿಟ್ಸ್ ಬೇಕು, ಅದು ಖಾರ ಒಂದು ಕಂಟ್ರೋಲಿಗೆ ಬರಬೇಕಾದ್ರೂ 30 ಮಿನಿಟ್ಸ್ ಬೇಕು. ನಾನು 3 ಪೀಸ್ ಆಲ್ರೆಡಿ ತಿಂದಿದ್ದೇನೆ, ಮತ್ತು ಸಣ್ಣದೊಂದು ಪೀಸ್ ಇತ್ತು. ಹಾಗಾಗಿ ಇವರಿಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ ಪುಣ್ಯಕ್ಕೆ. ಯಾಕಂದರೆ ನಾನು ಮನೆಯಲ್ಲಿ ಸಹ ಮಾಡುವಾಗ ಖಾರನೇ ಮಾಡೋದು ಜಾಸ್ತಿ. ಹಾಗಾಗಿ ಇದೊಂದು ಖಾರ ಟ್ರೈ ಮಾಡು ಅಂತ ಹೇಳಿ ನಾನು ಟ್ರೈ ಮಾಡಿದ್ದು. ಇವನಿಗೆ ಸಣ್ಣದು ಬೈಟ್ ಸಿಕ್ಕಿದ, ಹಾಗಾಗಿ ಇವನಿಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ. ಈಗ ಇವನು ಅದನ್ನು ನೆಕ್ತಾ ಇದ್ದಾನೆ ನೋಡಿ. ಆ ಪೂಜೆ ಅದಲ್ಲ ಎಫೆಕ್ಟ್, ಆ ಪೂಜೆ. ಯಾಕಂದರೆ ಆಲ್ರೆಡಿ ಖಾರದದೆಲ್ಲ ನಾನು ತಿಂದಿದ್ದೇನೆ. ನನಗೆ ಇನ್ನೂ ಸಹ ಇಳಿತಾ ಉಂಟು ಮೂಗಲ್ಲಿ. ಶೀತ ಆಗುವಾಗ ನಮ್ಮ ಮೂಗಲ್ಲಿ ಇಳಿತದಲ್ಲ, ಹಾಗೆ ಇಳಿತಾ ಉಂಟು ನೋಡಿ. ಹಾಗೆ ನಾನು ಆಲ್ರೆಡಿ ತಿಂದಿದ್ದೇನೆ. ನಾನು 3 ಬೈಟ್, ನನಗೆ ಎಷ್ಟು ಬೈಟ್ ತಿಂದೆ ನನಗೆ ಗೊತ್ತಿಲ್ಲ. ಯಾಕಂದರೆ ಲಿಪ್ಸಿಗೆ ಟಚ್ ಮಾಡಿ ತಿಂದರೆ ಮತ್ತೆ ಸಹ ಖಾರ ತಡಿಲಿಕ್ಕೆ ಆಗೋದಿಲ್ಲ. ನಾನು ಅದಕ್ಕೆ ಮುಂಜಾಗ್ರತೆಯಾಗಿ ಲಿಪ್ಸಿಗೆ ಟಚ್ ಮಾಡೋದು, ವಿತೌಟ್ ಲಿಪ್ಸ್ ಟಚ್ ಇಲ್ಲದೆ ನಾನು ತಿನ್ನೋದು. ಆದರೆ ಎದೆ ಉರಿತ ಇನ್ನೂ ಸಹ ಉಂಟು. ಅದರಲ್ಲಿ ತುಂಬ ಪೆಪ್ಪರ್ ಸಹ ಹಾಕಿದರೆ ಕಾಣಬೇಕು. ಅದು ಓಪನ್ ಮಾಡುವಾಗಲೇ ಘಾಟ್ ಅಂದರೆ ಘಾಟ್, ಅಷ್ಟು ಘಾಟ್ ಇದೆ. ಹಾಗಾಗಿ ಇವನಿಗೆ ಎಫೆಕ್ಟ್ ಆಗಲಿಲ್ಲ ಅಂತ ಏನು, ಎಫೆಕ್ಟ್ ನಾನೇ ತಿಂದಿದ್ದೇನೆ ಅದು ಖಾರದು. ಹಾಗಾಗಿ ಇವನು ಮಾತ್ರ ಖಾರ ಆಗಿದೆ ಅಂತ ಹೇಳ್ತಾನೆ. ಅವನು ನೀರು ಕುಡಿದ, ಅವನಿಗಾದ್ರೂ ಆಗಲಿಲ್ಲ. ಇವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಉಂಟು ಖಾರ ತಿನ್ನೋದು, ಹಾಗಾಗಿ ಇವನು ತಿಂದಿದ್ದಾನೆ. ಅದರಲ್ಲಿ ಅವನು ಹೇಳಿದ್ದ 1 ಬೈಟ್ ಇಟ್ಟಿದ್ದೀರಿ ಮಮ್ಮಿ ಅಂತ ಹೇಳಿದ್ದಾನೆ. ಅಂದರೆ ನನಗೆ ಸಾಕಾಯಿತು, ಇನ್ನೂ ಆ ಚಾಲೆಂಜ್ ನಾನು ಎಕ್ಸೆಪ್ಟ್ ಮಾಡೋದಿಲ್ಲ. 1ರಲ್ಲೇ ಸಾಕಾಯಿತು ನನಗೆ. ಅಬ್ಬಾ ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.